So the point table Sri Krishna the bar 6-2 on the Patnangala Warriors. ಮತ್ತೆ ದಯಾ ಇಲ್ಲಿ ಇನ್ಸ್ಪೆಕ್ಟರ್ ದಯಾ ನಾಯಕಿದ್ದಾರೆ ನೋಡಿ. ದಯಾ ದಯಾ ಮತ್ತೆ ಹಿಂದಿರುಗಿದ. ಅಂಕ ಗಳಿಸುವಂತದ ಪಕ್ಕದಲ್ಲಿ ಎರಡು ಬಲಿಷ್ಠ ಆಟಗಾರರು ನೋಡಿ. ಒಂದು ಕಡೆಯಲ್ಲಿ ಕಲಂದರ್, ಇನ್ನೊಂದು ಕಡೆಯಲ್ಲಿ ಮನ್ಸು. The point 6-2. 6-2 ಅಂಕಗಳ ಬೆನ್ನಟ್ಟಬೇಕಾಗಿರುವಂತಹ 6-2 ಅಂಶಗಳ ಪಟ್ಟಿಯಲ್ಲಿ ಅವಕಾಶವಿದೆ. ಅಕಲ ಮುಕಲ ಅಕಲ ಅಂಕಗಳಿಗೆಯಲ್ಲಿ ಈ ಪಂದ್ಯ ಇಷ್ಟು ಸುಂದರವಾಗಿ ಸಾಗಬೇಕಾದರೆ ಒಂದು ಕಡೆಯಲ್ಲಿ ವರುಣನ ಕೃಪೆ, ಇನ್ನೊಂದು ಕಡೆಯಲ್ಲಿ ಈ ಮ್ಯಾಟ್ ಅನ್ನು ಕೊಟ್ಟವರ ಕೃಪೆ. ಭಟ್ನಂಗಳ ತಂಡಕ್ಕೆ ಸಮವಸ್ತ್ರದ ಕೊಡುಗೆ ನೀಡಿದಂತ ಸ್ಪೋರ್ಟ್ಸ್ ಲೈನ್ ಪುತ್ತೂರು ತಂಡದ ಮಾಲಕರಿಗೆ ಮಗದ ಮೇಲೆ ದೇವರ ಧನ್ಯವಾದಗಳನ್ನು ಕೂಡ ಸಲ್ಲಿಸಿಕೊಳ್ಳುತ್ತಾ ಅಂಕಪಟ್ಟಿಯಲ್ಲಿ 6-3. ರೈಡರ್ ಔಟ್. ಅನುಭವದ ಆಟಗಾರ ಮನ್ಸು. ನಾಲ್ಕರಲ್ಲಿ ಕಲಂದರ್ ಎರಡನೆಯ ಸೆಮಿಫೈನಲ್ ಎರಡನೆಯ ಕರೆಯನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದಾವೆ. ಬ್ರದರ್ಸ್ ರೇಂಜ್ ವಿರುದ್ಧವಾಗಿ ಎನ್ಎಂಸಿ ಸುಳ್ಯ ಬಿ. ಹದ್ದಿನ ಕಣ್ಣಿನ ಬುದ್ಧಿನ ದೀರ್ಘಗಾರರು ವಿಜಯಪಲ್ಲಿ ರಾಜ್ಯ ಮತ್ತು ಅಂತರಾಜ್ಯ ಮಟ್ಟದ ದೀರ್ಘಗಾರ, ಪ್ರಜೂಷ್ ಕೇರಳ ರಾಜ್ಯ ಮಟ್ಟದ ದೀರ್ಘಗಾರರು, ಗುರುಗಿರೇನ್ ರಾಜ್ಯ ಮತ್ತು ಅಂತರಾಜ್ಯ ಮಟ್ಟದ ದೀರ್ಘಗಾರರು. ಈ ಪಂದ್ಯಾಕೂಟದ ಹದ್ದಿನ ಕಣ್ಣಿನ ಮುದ್ದಿನ ದೀರ್ಘಗಾರಿಕೆ ಪೀಠವನ್ನು ಅಲಂಕರಿಸಿಕೊಂಡ್ರೆ ಈ ಕಡೆ ಮುಳ್ಳೇರಿಯದ ಧನು ಹಳೆಯ ಅನುಭವಿ ಆಟಗಾರ ಧನು ಅಂಕವನ್ನು ಗಳಿಸುವಂತ ಮತ್ತೆ ಕಲಂದರ್ನ ಆಗಮನ. ಇದು ಕಲಂದರ್ ಡೂ ಆರ್ ಡೈ ಇಲ್ಲ, ಓನ್ಲಿ ಸೂಪರ್ ಟ್ಯಾಕಲ್ ಮಾತ್ರ ಇರುತ್ತದೆ. ಡೂ ಆರ್ ಡೈ ಇಲ್ಲ. ಎಸ್ ಕಲಂದರ್ ಮತ್ತೆ ಕಲಂದರ್ನ ಆಗಮನ. ಸಮಯ ವ್ಯರ್ಥ ಮಾಡುವಂತ ಸ್ಥಿತಿಯಲ್ಲಿ 8-4 ಭಟ್ನಂಗಳ ವಾರಿಯರ್ಸ್. ಸಮಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ ನೋಡಿ. ಯಾಕೆ ಕೊಡಬೇಕೆಂಬುದನ್ನು ಮತ್ತೆ ಎಲ್ಲ ರೀತಿಯ ಸಮಯಗಳ ಮೇಲೆ ಕಡಿವಾಣವನ್ನು ಕೊಟ್ಟಿರುವಂತಹ ನಮ್ಮ ಸರ್ಕಾರದ ಒಂದು ನಿಯಮವನ್ನು ನೋಡಿ. ಯಾವುದೇ ಕಾರ್ಯಕ್ರಮವಾದರೂ ಕೂಡ 10 ಗಂಟೆಗೆ ಸ್ಥಗಿತ. ಧನು ಇದು ಮುಳ್ಳೇರಿಯ. ಡಬಲ್ ತಾಯಿ ಹೋಲ್.
ಭಟ್ನಂಗಳ ವಾರಿಸ್ ತಂಡದ ಪರವಾಗಿ ಬ್ರದರ್ಸ್ ರೇಂಜ, ಅದೇ ರೀತಿ NMCB ಯಾರು ಮೊದಲು ಮ್ಯಾಟ್ ಅಂಕಣವನ್ನು ಪ್ರವೇಶ ಮಾಡ್ತಾರೋ ಎದುರಾಳಿ ತಂಡ ಲೇಟ್ ಆಗಿ ಬಂದ್ರೆ ಮೊದಲು ಬಂದವರಿಗೆ ಒಂದು ಟೆಕ್ನಿಕಲ್ ಪಾಯಿಂಟ್ ಅನ್ನು ನೀಡಿ ನಾವು ಗೌರವಿಸಿಕೊಳ್ಳಲಿದ್ದಾರೆ. ಅಂಕಪಟ್ಟಿಯಲ್ಲಿ 9-4 ರಶೀದ್ ಬನಾರಿ. ಇದು ಬನಾರಿ ಆಟಗಾರ ರಶೀದ್ ಬನಾರಿ. ಪ್ರಸ್ತುತ JK ಅಕಾಡೆಮಿಯ ಪ್ರಸ್ತುತ ಆಟಗಾರ ರಶೀದ್ ಬನಾರಿ ಅವರು ನೋಡಿಕೊಳ್ಳುತ್ತಾ ಇದ್ದಾವೆ. ಇನ್ನೊಂದು ಕಡೆಯಲ್ಲಿ ಮತ್ತೆ ರಶೀದ್ ಅವರು ನೋಡಿಕೊಳ್ಳುತ್ತಾ ಇದ್ದಾವೆ. ಆಹಾ, ರಶೀದ ಅಂಕವನ್ನು ಗಳಿಸಬೇಕಿರುವಂತಹ ರಶೀದ 9-4 ಅಂಕ ಗಳಿಸುವಂತ ತಬಕದಲ್ಲಿ ನೋಡಿ. ಒಂದು ಕಡೆಯಲ್ಲಿ ಮನ್ಸು, ಬತ್ತನ್ ಬಂದಿ ಕಲಂದರ್. ಇದು ಕಲಂದರ್ನ ಆಗಮನ ನೋಡಿ. ಬೋನಸ್ ಪಾಯಿಂಟ್ ಅದು ಕೂಡ ಕಲಂದರ್ನ ಮುಂಭಾಗದಿಂದ ಪಡೆದುಕೊಂಡ. ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ. ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ ಇತ್ತು ನೋಡಿ. ಎರಡನೇ ಸುತ್ತಿನ ಮೊದಲ ವಿರಾಮವನ್ನು ಪಡೆದುಕೊಳ್ತಾ ಇದೆ ಶ್ರೀ ವಿಷ್ಣುಗುಳದ ಪಾರೆ. ಸಮಯವನ್ನು ಕೊಟ್ಟಿದ್ದೇನೆ. ಅಂಕ ಗಳಿಸುವಂತದ್ದು ಪಕ್ಕದಲ್ಲಿ ಎತ್ತಿಂದತ್ತ ಸ್ಫಟಿಕದಂತಹ ಪಾದ ಚಲನೆ. ಈ ಕಡೆ ಕಲಂದರ್, ಆ ಕಡೆ ಮನ್ಸು. 2 ಅಂಕಗಳು, 2 ಕಾರ್ನರ್ಗಳ ಬೇಟೆ ಕಲಂದರ್ ಹಾಗೂ ಮನ್ಸು. 11-7 in favor of ಶ್ರೀ ವಿಶ್ವಗುಳದ ಬಾರೆ. ನಾಸೀರ್ ಅಲ್ಲ, ಇದು ರಶೀದ್ ಬನಾರಿ. ರಶೀದ್ ಬನಾರಿ ಅವರನ್ನು ನೋಡಿ ಅಂಕ ಗಳಿಸ್ತಾ ಇಲ್ಲ. ಇಲ್ಲಿ ಸಮಯ ವ್ಯರ್ಥ ಮಾಡುವಂತ ಮುಂದಿನ ಪಂದ್ಯದ ಕೊನೆಯ 3 ನಿಮಿಷಗಳು. ದ ಲಾಸ್ಟ್ 3 minutes of full time. ಕೊನೆಯ 3 ನಿಮಿಷಗಳಲ್ಲಿ ಮತ್ತೆ ಕರೆಯನ್ನು ಕೊಡ್ತಾ ಇದ್ದೇವೆ ನೋಡಿ. ಬ್ರದರ್ಸ್ ರೇಂಜ, NMCB ದಯಾ ಇಲ್ಲಿ ದಯಾನಂದ. ಸೂಪರ್ ಟೇಕಲ್ ಆರಂಭಗೊಂಡಾಗಿದೆ. 9-11 ಸೂಪರ್ ಟೇಕಲ್ ಆರಂಭಗೊಂಡಾಗಿದೆ.
ಆಹಾ ಸೂಪರ್ ಟೇಕಲ್ 39 ಕೊನೆಯ 2 ನಿಮಿಷ the captain lost 2 minutes of full time yes brothers ರೇಂಜ NMC ಸಿದ್ಧರಿರಬೇಕು ಪ್ರವೇಶ ದ್ವಾರದ ಬಳಿ ತಂಡಗಳ ಕಪ್ತಾನರು ಕಾಣ್ತಾ ಇಲ್ಲ NMC ಹಾಗೂ ಬ್ರದರ್ಸ್ ರೇಂಜ ತಂಡದ ಆಟಗಾರರೇ ದಯಮಾಡಿ ಬನ್ನಿ ಆಹಾ ಧನು 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 ಒಂದು ಕಡೆಯಲ್ಲಿ ಮನ್ಷು ಇನ್ನೊಂದು ಕಡೆಯಲ್ಲಿ ರಶೀದ್ ಬನಾರಿ ಆಹಾ 10-13 10-13 ರಶೀದ್ ಬನಾರಿ ರಶೀದಾ ಕೊನೆಯ 1 ನಿಮಿಷ ಲಾಸ್ಟ್ 1 minute ಆಫ್ ಟೈಮ್ ಎರಡನೇ ಸೆಮಿಫೈನಲ್ ಅನ್ನು ಸೇರಿರುವಂತಹ ತಂಡ ಸೂಪರ್ ಟೈಕಲ್ ಈ ಕಡೆ ಸೂಪರ್ ಟೈಕಲ್ ಇದೆ ಯಾರ ಕಡೆ ಅಂಕ ನೋಡಬೇಕಾಗಿದೆ ಆಹಾ 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 11-13 ಶ್ರೀ ವಿಷ್ಣುಗಳ ಬಾರ 13ರಲ್ಲಿ 11ರಲ್ಲಿ ಭಟ್ನಂಗಳ 11 ಅಂಕವನ್ನು ಗಳಿಸಿಕೊಂಡರೆ 13ರಲ್ಲಿ ಶ್ರೀ ವಿಷ್ಣುಗಳ ಬಾರ ಭಾಗವಹಿಸಿದ ತಂಡಗಳಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಸಲ್ಲಿಸಿಕೊಳ್ಳುತ್ತಾ ಇದ್ದಾವೆ ಎರಡನೆಯ ಸೆಮಿಫೈನಲ್ ನ ಕಾವು ಯಾವ ರೀತಿ ಇದೆ ನೋಡಬೇಕಾಗಿದೆ NMC ಕಡೆಯಲ್ಲಿ ಆಹಾ ರಾಕಿನ ಆಗಮನ ರಾಕಿ ಇದು ಮಂಡ್ಯದ ಆಟಗಾರ ರಾಕಿ ಮತ್ತೆ ಬ್ರದರ್ಸ್ ರೇಂಜ ನಿತಿನ ಅವಕಾಶವಿದೆ ನೋಡಿ ನಿತಿನ ತಂಡದ ಕಪ್ತಾನ ಮತ್ತೆ ರಾಕಿ ಇದು ಮಂಡ್ಯದ ಪ್ರತಿಭೆ ಬೋನಸ್ +1 2 ಅಂಕಗಳು ಆ ಕಡೆ ಜಾಂಟಿ ಈ ಕಡೆ ನಿತಿನ ಒಂದು ಕಡೆಯಲ್ಲಿ ರತನ ಇನ್ನೊಂದು ಕಡೆಯಲ್ಲಿ ರಾಕಿ ಆಹಾ ನಿತಿನ ಬಿಡಲಾರ ನಿತಿನ ಅನು ಸವ್ಯಸಾಚಿ ಆಟಗಾರ ಮನು ಆಹಾ
ರಶೀದ್. ಇದು ಬ್ರದರ್ಸ್ ರೇಂಜ್ ತಂಡದ ರಶೀದ ಅಂಕಪಟ್ಟಿಯಲ್ಲಿ 5-1 ಸೂಪರ್ ಟೆಕಲ್ ಆರಂಭಗೊಂಡಾಗಿದೆ. ಇದು ರತನ್ ಖೇಲೋ ಇಂಡಿಯಾ ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ಯೂನಿವರ್ಸಿಟಿ ಪಂದ್ಯಾಟದಲ್ಲಿ ಆಡಿ ಅನುಭವವನ್ನು ಪಡೆದಿರುವಂತಹ ಸೂಪರ್ ಟ್ಯಾಕಲ್. ಅಂಕ ಗಳಿಸುವಂತದ ಪಕ್ಕದಲ್ಲಿ ಮನು ಅಂಕಪಟ್ಟಿಯಲ್ಲಿ 5-3 ಇನ್ ಫೇವರ್ ಆಫ್ ಎನ್ಎಂಸಿಬಿ. ಮತ್ತೆ ರಶೀದ ರಶೀದನ ಆಗಮನ. ಆ ಕಡೆ ಜೊಂಟಿ, ಈ ಕಡೆ ನಿತಿನ, ಮಧ್ಯದಲ್ಲಿ ರಶೀದ ಬಂಧಿಸಲ್ಪಟ್ಟ. ಅಂಕ ಗಳಿಸುವಂತ ಪಕ್ಕದಲ್ಲಿ ರಾಕಿ ಮಂಡ್ಯ. ಇದು ಮಂಡ್ಯದ ಪ್ರತಿಭೆ. ಆಹಾ ಆಹಾ, ಅವಕಾಶವಿದೆ, ಅವಕಾಶವಿದೆ, ಅವಕಾಶವಿದೆ. ಎಸ್ ಎಸ್, ಅವಕಾಶ 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 ಅವಕಾಶ. ಪ್ರಯತ್ನ ಪಟ್ಟ ಸೂಪರ್ ಟ್ಯಾಕಲ್. ಅವಕಾಶವಿದೆ. ರತನ ಮತ್ತೆ ಸೂಪರ್ ಟ್ಯಾಕಲ್ ಆರಂಭಗೊಂಡಾಗಿದೆ. ರತನ ಅಂಕಪಟ್ಟಿಯಲ್ಲಿ 7-5 7-5 ರೈಡರ್ ಸೇಫ್. 5 8-5 ಇನ್ ಫೇವರ್ ಆಫ್ ಎನ್ಎಂಸಿ. 8-5 ಸಾಗಿ ಬಂತು. ರಾಕಿಯ ಗಮನ. ಆಹಾ, ಇದು ಹಾರುವ ಜಿಂಕೆ. ಅಂಕ ಗಳಿಸಿದ್ದಾರೆ 9-5. 9-5 9-5 ಸಾಗಿ ಬಂತು. ಆಹಾ ಆಹಾ ಆಹಾ, 1+2 total 3 point order, all out, all in try. 12-5 ಫೈನಲ್ ಅನ್ನು ಪ್ರವೇಶವನ್ನು ಮಾಡಿರುವಂತಹ ಶ್ರೀ ವಿಷ್ಣು ಕುಳದ ಪಾರೆ ಬಿ ತಂಡ ಸಿದ್ಧರಿರಬೇಕು. Well, 5.
12-5 in favor of NMC. ಆಯ್ದ ಭುಜ ಸೇವಾ ಸಮಿತಿಯ ಪರವಾಗಿ ತುಂಬರದೇ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದಾವೆ. ಅವಕಾಶಗಳಿದೆ. ಜೊಂಟಿ ಹುಂಚಾಗುತ್ತಾ ಇದ್ದಾರೆ ನೋಡಿ. ಒಂದು ಗಡಿಯಲ್ಲಿ ಜೊಂಟಿಯ ಹುಂಚು, ಇನ್ನೊಂದು ಗಡಿಯಲ್ಲಿ ನಿತಿನ ಬಿಡಲಾರ ಎಂಬ ಮಾತುಗಳೊಂದಿಗೆ ಏಕಾಂಗಿ ತಡೆಗೋಡೆ. ಏಕಾಂಗಿ ತಡೆಗೋಡೆಯನ್ನು ನೋಡಿ. ರತ್ನ ರೈಡಿಂಗ್ ವಿಭಾಗದಲ್ಲಿ ರತ್ನ ಮಂಗಳೂರು ವಿಶ್ವವಿದ್ಯಾಲಯದ ರೈಡಿಂಗ್ ಮಿಷನ್ ಆಗಿ ಗುರುತಿಸಿಕೊಂಡಿರುವಂತಹ ರತ್ನ. The point is 14-6. 14-6 Self out. Right, a self out. ಶ್ರೀ ಗುರುಸುಕುಳದ ಪಾರಪಿ ತಂಡಕ್ಕೆ ಎರಡನೇ ಕರೆಯನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಸಮಯದ ಅಭಾವ ಇದೆ. ಈ ಪಂದ್ಯಾಕೂಟ ಮುಗಿದ ತಕ್ಷಣ ನಾವು ಇದೇ ಮ್ಯಾಟ್ ಅಂಕಣದಲ್ಲಿ ಫೈನಲ್ ಅನ್ನು ನೇರವಾಗಿ ನಡೆಸಲಿದ್ದೇವೆ. ಎರಡು ತಂಡದ Last 5 minutes of full time. Last 5 minutes of full time. ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ ಇತ್ತು ನೋಡಿ. ಮೂರು ಅಂಕಗಳು. ಎರಡನೇ ಸುತ್ತಿನ ಮೊದಲ ವಿರಾಮ. ನ್ಯೂಸ್ ಟೈಮ್ ಕನ್ನಡ ಈ ಪಂದ್ಯಾಕೂಟ ಸಂಪೂರ್ಣ ಚಿತ್ರೀಕರಣವನ್ನು ನಡೆಸಿಕೊಳ್ತಾ ಇದ್ದಾರೆ ಮಂಗಳೂರಿನ ನ್ಯೂಸ್ 9 ಕನ್ನಡ. ಅವಕಾಶವಿದೆ. ಅಂಕವನ್ನು ಬಿಟ್ಟುಕೊಟ್ರು. 10-15. 10-15. ಸೂಪರ್ ಟ್ಯಾಕಲ್. ಸೂಪರ್ ಟ್ಯಾಕಲ್. 17-10. ಲಾಸ್ಟ್ 4 ಮಿನಿಟ್ಸ್ ಆಫ್ ಫುಲ್ ಟೈಮ್. ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ. ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ ಉಳಿದಿವೆ. 17-10. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್. ರಶೀದನ ಆಗಮನ. ರಾಖಿ ಇದು ಮಂಡ್ಯದ ಪ್ರತಿಭೆ. ರಾಖಿ ಮಂಡ್ಯ. ಲಾಸ್ಟ್ 3 ಮಿನಿಟ್ಸ್ ಆಫ್ ಫುಲ್ ಟೈಮ್. ಕೊನೆಯ 3 ನಿಮಿಷ. 17-10. ಆಯ್ದ ಭುಜ ಸೇವಾ ಸಮಿತಿಯ ಅಧ್ಯಕ್ಷರು ದಯಮಾಡಿ ಬರಬೇಕು ಹಾಗೂ ಪದಾಧಿಕಾರಿಗಳೆಲ್ಲರೂ ಕೂಡ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಯ್ದ ಭುಜ ಸೇವಾ ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರು ದಯಮಾಡಿ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಅವಕಾಶವಿದೆ. 17-10 ಸಾಗಿ ಬರೆದಿರುವಂತಹ ಅಂಕಪಟ್ಟಿಗಳನ್ನು ನೋಡಿಕೊಳ್ತಾ ಇದ್ದೇವೆ. ಡಬಲ್ ಟೈ ಹೋಲ್ಡರ್. 18-10.
Last 2 minutes of full time. Last 2 minutes of full time. ಸಂಪೂರ್ಣವಾದ ಸಮಯ ವ್ಯರ್ಥ ಮಾಡುವಂತ ಪರಿಸ್ಥಿತಿಯಲ್ಲಿ ರಶೀದ 5 ಜನರ ಭದ್ರಕೋಟೆ. ಅಂಕ ಗಳಿಸುವಂತ ತಬಕದಲ್ಲಿ ಆಹಾ ಆಹಾ ಒಂಟಿ ಅಂಕವನ್ನು ಬಿಟ್ಟು 11-18 1 ನಿಮಿಷ ಮಾತ್ರ ಬಾಕಿ. ಕೊನೆಯ 1 ನಿಮಿಷ ಮಾತ್ರ ಬಾಕಿ. 13-18 18-13ರಲ್ಲಿ ಅಂಕಪಟ್ಟಿಯಲ್ಲಿ ರಶೈ ಮುಖಾಂತರ ಈ ಪಂದ್ಯಾಕೂಟವನ್ನು ಎನ್ಎಂಸಿ ಸುಳ್ಯ ಬಿ ತಂಡ ವಿಜಯಶಾಲಿಯಾಗಿದೆ. ಭಾಗವಹಿಸಿದ ಈ ತಂಡಗಳಿಗೆ ಕೂಡ ಹೃದಯ ಸ್ಪರ್ಶವಾದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಮುಂದಿನ ಬನ್ನಿ ಬೇಗ ಬನ್ನಿ. ರಶೀದ್ ಬನಾರಿ ಕಲಂದರ, ದಯಮಾಡಿ ಬನ್ನಿ ರಶೀದ್ ಅವರೇ. ತಡ ಮಾಡಿದರೆ ಸಮಯ ಕಡಿಮೆಗೊಳಿಸಲಾಗುತ್ತದೆ. ಸಮಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲೇಬೇಕು. ಪ್ರೇಮಿಗಳಿಗೆ ನೀವು ಬೇಸರವನ್ನು ಉಂಟು ಮಾಡಬೇಡಿ. ಆದಷ್ಟು ಬೇಗ ಶ್ರೀ ವಿಷ್ಣು ಕುಲದ ಬಾರೆ ಆಯುಧ ಪೂಜಾ ಸೇವಾ ಸಮಿತಿಯ ಎಲ್ಲ ಸದಸ್ಯರು ಬನ್ನಿ. ಆಯುಧ ಪೂಜಾ ಸೇವಾ ಸಮಿತಿಯ ಎಲ್ಲ ಸದಸ್ಯರುಗಳೇ ನಿಮ್ಮನ್ನು ನಾವು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಅಧ್ಯಕ್ಷರಿಂದ ಹಿಡಿದು ಕೊನೆಯ ಸದಸ್ಯ ಪಟ್ಟಿಯಲ್ಲಿರುವಂತಹ ವ್ಯಕ್ತಿಯನ್ನು ಕೂಡ ನಾವು ಇಲ್ಲಿ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಅಧ್ಯಕ್ಷರಾಗಿರ್ಬೋದು, ಗೌರವಾಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ಕೋಶಾಧಿಕಾರಿ ಆಗಿರ್ಬೋದು, ಎಲ್ಲರನ್ನು ಕೂಡ ಮಗದೊಮ್ಮೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇವೆ. ತಾವುಗಳು ಮ್ಯಾಟ್ ಅಂಕಣದ ಒಳಭಾಗದಲ್ಲಿ ಸೇರಿಕೊಳ್ಳಬೇಕು. ದಯಮಾಡಿ ಬನ್ನಿ. ಮ್ಯಾಟ್ ಅನ್ನು ಒದಗಿಸಿಕೊಟ್ಟಿದ್ದಾರೆ ಮಾನ್ಯ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರಿಗೆ ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಪ್ರಥಮ ಬಹುಮಾನ ಕಬಡ್ಡಿ ಪಂದ್ಯಾಕೂಟದ ಪ್ರಥಮ ಬಹುಮಾನದ ದಾನಿಗಳಾಗಿರುವಂತಹ ಮಾಸ್ಟರ್ ಇಶಾನ್ ಕೃಷ್ಣ ಆರ್ ಶೆಟ್ಟಿ ಬೆರಿಕೆ, ಟ್ರೋಫಿ ದಾನಿಗಳಾಗಿರುವುದು ಶ್ರೀ ಸತೀಶ್ ಕುಮಾರ್ ಬೆಂಗಳೂರು. ಅದೇ ರೀತಿ ದ್ವಿತೀಯ ಬಹುಮಾನದ ನಗದು ದಾನಿಗಳಾಗಿರುವುದು ಸುರೇಶ್ ಕುಮಾರ್ ಕೆಮ್ಮಿಂಜೆ, ಶೀತಲ್ ವಾರ ರೆಸ್ಟೋರೆಂಟ್ ಸುಳ್ಯಪದಾವು. ಅದೇ ರೀತಿ ಟ್ರೋಫಿ ದಾನಿಗಳಾಗಿರುವ ಶ್ರೀ ರಂಜಿತ್ ಗೊತ್ತಿಯಡಕ. ತೃತೀಯ ಬಹುಮಾನದ ದಾನಿಗಳಾಗಿರುವಂತಹ ಗಂಗಾಧರ ಶ್ರೀ ರಮೇಶ್ ಮೇಲಿನ ಕನ್ನಡಕ, ತಾವುಗಳ ಬರಬೇಕು. ಚತುರ್ಥ ಬಹುಮಾನದ ದಾನಿಗಳಾಗಿರುವ ವಿಶ್ವನಾಥ್ ಕುಲಾಲ್ ಕಜಮೂಲೆ. ಟ್ರೋಫಿ ದಾನಿಗಳಾಗಿರುವ ಶ್ರೀ ಚಂದ್ರಶೇಖರ ಭಂಡಾರಿ, ಶ್ರೀಜಿತ್ ಹೇರ್ ಡ್ರೈಯರ್ಸ್ ಸುಳ್ಯಪದವು. ಇವರೆಲ್ಲರೂ ಈ ಒಂದು ಸಮಯದಲ್ಲಿ ತಾವುಗಳು ಈ ಮ್ಯಾಟ್ ಅಂಕಣದ ಒಳಭಾಗದಲ್ಲಿ ಸೇರಿಕೊಳ್ಳಬೇಕಾಗಿ ತಿಳಿಯಪಡಿಸಿಕೊಳ್ಳುತ್ತಾ ಇದ್ದಾನೆ. 16 ತಂಡದ 16 ಎಲ್ಲ ಆಟಗಾರರಿಗೆ ಮಗದೊಮ್ಮೆ ಆಯುಧ ಪೂಜಾ ಸೇವಾ ಸಮಿತಿಯ ಪರವಾಗಿ ತುಂಬ ಧನ್ಯವಾದಗಳನ್ನು ಕೂಡ ಸಲ್ಲಿಸಿಕೊಳ್ಳುತ್ತಾ ಈ ಮ್ಯಾಟ್ ಅಂಕಣವನ್ನು ಕೂಡ ಮಾಡಿದಂತ ಯುವಜನ ಕ್ರೀಡಾ ಒಕ್ಕೂಟ ಪುತ್ತೂರು ಇದರ ವತಿಯಿಂದ ಮಾನ್ಯ ಶಾಸಕರ ಆಗಿರುವಂತಹ ಅಶೋಕ್ ಕುಮಾರ್ ರೈ ಇವರ ಶಿಫಾರಸಿನ ಮೇಲೆಗೆ ಈ ಸುಂದರವಾದ ಮ್ಯಾಟ್ ಅಂಕಣವನ್ನು ಯಶಸ್ವಿಯ ಹಾದಿಯಲ್ಲಿ ಕೊಂಡೋಗಲು ಸಹಕರಿಸಿದಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಮಗದೊಮ್ಮೆ ಹೃದಯ ಸ್ಪರ್ಶವಾದ ಧನ್ಯವಾದಗಳನ್ನು ಕೂಡ ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ಆಯುಧ ಪೂಜಾ ಸೇವಾ ಸಮಿತಿಯ ಎಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಕೂಡ ಸದಸ್ಯರುಗಳಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರಾಗಿರುವಂತಹ ವಿಜಯ್ ತೀರ್ಥಪಳ್ಳಿ ಪ್ರಜ್ಯೂಸ್ ಕೇರಳ ರಾಜ್ಯ ಮಟ್ಟದ ತೀರ್ಪುಗಾರರು, ಗುರುಕಿರಣ್ ಕರ್ನಾಟಕ ರಾಜ್ಯ ತೀರ್ಪುಗಾರಿಕಾ ಪೀಠವನ್ನು ಅಲಂಕರಿಸಿಕೊಳ್ಳುತ್ತಿರುವಂತಹ ನಮ್ಮ ಈ 3 ಜನ ತೀರ್ಪುಗಾರರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಮಗದೊಮ್ಮೆ ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಸುರೇಶ್ ಹೆಗಡೆ ಕೋಣದ ಬಾರೆ, ಅದೇ ರೀತಿ ಪದ್ಮಶ್ರೀ ಪುರಸ್ಕೃತರಾಗಿರುವಂತಹ
ಸತ್ಯನಾರಾಯಣ ಬೆಲೇರಿ ತಮ್ಮನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಒಂಚೂರು ಕೆಂಪದ ಈಗ ವಾಲ್ಯೂಮ್ ಮಾತ್ರ ಜಾಸ್ತಿ ಕೊಡ್ತಾರೆ. ವಾಲ್ಯೂಮ್ ಮಾತ್ರ ಒಂಚೂರು ವಾಯ್ಸ್ ಬೋದು ನೈಕ್ ಬನ್ನಿ. ಧ್ವನಿವರ್ಧಕದ ಮತ್ತು ಬೆಳಕಿನ ವ್ಯವಸ್ಥೆಯಲ್ಲಿ ಸಹಕರಿಸಿದಂತ ಹಾಗೂ ಶಾಮಿಯಾನದ ವ್ಯವಸ್ಥೆಯಲ್ಲಿ ಸಹಕರಿಸಿದಂತ SM ಶಾಮಿಯಾನ ಸುಳ್ಯಪ್ಪದವು ಈ ಕಬಡ್ಡಿ ಇದರ ಮಾಲಕರಾಗಿರುವಂತಹ ನಾರಾಯಣ ಆದೂರ್ ಅವರು ಕೂಡ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಕಬಡ್ಡಿ ಅಂಕಣದ ಮೇಲ್ಛಾವಣಿಯ ಸಾಲಿಯನ್ ಕಲ್ಲಡ್ಕ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಕೂಡ ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. 7 ನಿಮಿಷದ ಪಂದ್ಯಾಕೂಟ ನಿರಂತರವಾಗಿ ಸಾಗಿ ಬರಲಿದೆ. ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯಲ್ಲಿ ಸಹಕರಿಸಿದಂತ ಶುಚಿಕರ ಭೋಜನದ ವ್ಯವಸ್ಥೆಯಲ್ಲಿ ಸಹಕರಿಸಿದಂತ ನಮ್ಮ ಕುಮಾರಸ್ವಾಮಿ ಭಟ್ ಮತ್ತು ಬೆಳಗ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಎಲ್ಲಕ್ಕಿಂತ ಮುಖ್ಯ ಈ ಕಬಡ್ಡಿ ಪಂದ್ಯಾಕೂಟ ಇಷ್ಟು ರೋಮಾಂಚನಕಾರಿಯಾಗಿ ಸಾಗಬೇಕಾದ್ರೆ ಕಬಡ್ಡಿಯ ಮೇಲೆ ಇಟ್ಟಿರುವಂತಹ ಪ್ರೀತಿಯನ್ನು ಇಟ್ಟುಕೊಂಡು ಬಂದಿರುವ ಎಲ್ಲ ಸುಳ್ಯ ಪದವಿನ ಸಜ್ಜನ ಸಾರ್ವಜನಿಕ ಬಂಧುಗಳಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಒಮ್ಮೆ ಎಲ್ಲರೂ ಕೂಡ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ. ನನ್ನ ಸಜ್ಜನ ಬಂಧುಗಳೇ, ಒಂದು ಜೋರಾದ ಕೈ ಚಪ್ಪಾಲೆಯನ್ನು ತಟ್ಟಬೇಕು. ಎಲ್ಲರೂ ಕೂಡ ಸಾರ್ವಜನಿಕರು ಎಲ್ಲರೂ ಕೂಡ ಜೋರಾದ ಕೈ ಚಪ್ಪಾಲೆಯನ್ನು ತಟ್ಟಿ ನಿಮಗೆ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಇದ್ದೇನೆ. ಶೋಭಿ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಶೋಭಿ ಅವರು ಮುಡಿಪ್ಪಲ ಶೋಭಿ ಅವರ ದಯಮಾಡಿ ಬನ್ನಿ. ಎಸ್, ಪಂದ್ಯಾಕೂಟ ಆರಂಭಗೊಂಡಿದೆ. ಇನ್ಸ್ಪೆಕ್ಟರ್ ದಯಾನಾಯ್ಕರಲ್ಲಿ ಯಾವ ರೀತಿಯಲ್ಲಿ ನಾವು ಎನ್ಕೌಂಟರ್ ದಯಾನಾಯ್ಕರನ್ನು ನೋಡಿಕೊಳ್ತಾ ಇದ್ದೇವೆ. ಆದರೆ ಈ ಕಬಡ್ಡಿ ಅಂಕಣದಲ್ಲಿ ಇಲ್ಲಿ ದಯಾ ಜೂನಿಯರ್ ದಯಾ, ಇದು ಮಂಡ್ಯದ ಎಕ್ಸ್ಪ್ರೆಸ್ ರಾಖಿ ಮಂಡ್ಯ, ಇದು ಮಂಡ್ಯದ ಪ್ರತಿಭೆ ರಾಖಿ. ರಾಖಿ ಆಹಾ, ಒಂದು ಅಂಕಗಳ ಸಮಬಲ. ರಶೀದ್ ಬನಾರಿ, ಇದು ಬನಾರಿ ಆಟಗಾರ, ಪ್ರಸ್ತುತ JK ಅಕಾಡೆಮಿಯನ್ನು ಪ್ರಸ್ತುತಪಡಿಸುತ್ತಿರುವಂತಹ ಆಟಗಾರ ರಶೀದ್ ಬನಾರಿ. ಆಹಾ, ಎರಡು ಒಂದರಲ್ಲಿದೆ. ರಶೀದ್ ಬನಾರಿ ಮೂರು ಒಂದರಲ್ಲಿ ಮನ್ಸು ದಯಾ 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 ನೋಡಿ 2-3ರಲ್ಲಿ ಪಂದ್ಯ, ಫೈನಲ್ ಪಂದ್ಯ
ಇನ್ಸ್ಪೆಕ್ಟರ್ ದಯಾನಾಯಕ್ ಯಾವ ರೀತಿಯಲ್ಲಿ ಇದ್ರು ನೋಡಿ. ಎನ್ಕೌಂಟರ್ ದಯಾ ಎಂದು ಸ್ಪೆಷಲ್ ಅನ್ನು ನೀಡಿದಂತ ಆಟಗಾರ. ರೈಟ್ ಸೈಡ್ ಬಾಯ್ 4-2 ಇನ್ ಫೇವರ್ ಆಫ್ ಶ್ರೀ ವಿಷ್ಣುಗುಳದ ಪಾರೆ. ರತನ, ಇದು ರತನ್ ಭಟ್ಕಳ. ರತನ್ ಭಟ್ಕಳ ರಶೀದ್ ಬನಾರಿ. ಮನು ಮನು, ಇದು ಮನು ಡಬಲ್ ಟೈ ಹೋಲ್ಡ್. ಅಂಗಪಟ್ಟಿಯಲ್ಲಿ 5-3 ಸಾಗಿ ಬರ್ತಾ ಇದೆ. ಐದು ಮೂರರಲ್ಲಿ ಅಂಕಪಟ್ಟಿಯಲ್ಲಿ 5-3 ಮನು. ಮನು ಸಫಲತೆಯಲ್ಲಿ. ಆಹಾ, ದಯಾ 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 ದಯಾನ ಆಗಮನ. Six, 4, 6-4. ಮತ್ತೆ ಒಂದು ಅಂಕಗಳ ಸೇರ್ಪಡೆ. ದಯಾ 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 ದಯಾನ ಆಗಮನ. 6-5. ದಯಾ 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 ಅಂಕವನ್ನು ಗಳಿಸಬಲ್ಲಂತ ದಯಾ. ವಿರಾಮದ ಕೊರೆಗೆ ಮುಗಿಯಿತು. ಅಂಕಪಟ್ಟಿಯಲ್ಲಿ 7 ಶ್ರೀ ವಿಶ್ವಗುಣದ ಪಾರೆ, 5ರಲ್ಲಿ NMC ಸುಳ್ಯ ಬಿ. As the bonus point. As the bonus. ಅಂಕವನ್ನು ಗಳಿಸಿಕೊಂಡ 6-7 ರಶೀದ್ ಬನಾರಿ. ಆಹಾ ಆಹಾ, ರಶೀದಾ ರಶೀದಾ, ಇದು ರಶೀದ್ ಬನಾರಿ. ಅಂಕ ಗಳಿಸುವಂತ ತವಕದಲ್ಲಿದ್ದಾರೆ ನೋಡಿ. ಏಳು 6. ಅದು ಸೈಲೆಂಟ್ ಪ್ಲೇಯರ್ ಮನು. ಮನುನಾಗಮನ ಒಂದ ಕಡೆಯಲ್ಲಿ. ಆಹಾ ಆಹಾ, 2 ಕಲಂದರ ಬೇಟೆ.
ಒಂದು ಅಂಕದ ಮುನ್ನಡೆಯಲ್ಲಿ ಎನ್ಎಂಸಿ ಇದೆ. 8-7 8-7ರಲ್ಲಿದೆ. ದಯಾ ಅಂಕ ಗಳಿಸುವಂತ ಭಾಗದಲ್ಲಿ ದಯಾ ಇದು ಮತ್ತೆ ರಾಖಿ ಮಂಡ್ಯ ರಸೀದನ ಬೇಟೆ, ಮಸೂದನ ಬೇಟೆ. 10-7 ಅಂಕಣ ಬದಲಾವಣೆ. ಶೋತ್ಕಾರಗಳು ನೋಡಿ, ಒಂದು ಕಡೆಯಲ್ಲಿ ಎನ್ಎಂಸಿ, ಇನ್ನೊಂದು ಕಡೆಯಲ್ಲಿ ಈ ಕಡೆಯಲ್ಲಿ ರಾಖಿ ಮಂಡ್ಯ. ಇದು ಮಂಡ್ಯದ ಪ್ರತಿಭೆ. ಸೂಪರ್ ಟ್ಯಾಕಲ್. 9-10ರಲ್ಲಿ ಇಲ್ಲಿ ದಯಾ ಒಂಬತ್ತು ಶ್ರೀ ವಿಷ್ಣು ಕಡೆಯಲ್ಲಿ 10-10 ಸಮಬಲ. ಓ ಮಾವಲ. ಹರಿಕೃಷ್ಣ ಎಂಬ ಮಗು ದಯಮಾಡಿ ದ್ವಾರಕದ ಬಳಿ ಬರಬೇಕಂದ್ರೆ ದ್ವಾರ ಇರುವಲ್ಲಿ ಹರಿಕೃಷ್ಣ 10 ಅಂಕಗಳ ಸಮಬಲ. ಹತ್ತು ಅಂಕಗಳ ಸಮಬಲ. ಹತ್ತು ಅಂಕಗಳ ಸಮಬಲ. ಆ ಕಡೆ ಶ್ರೀ ವಿಷ್ಣು, ಈ ಕಡೆ ಎನ್ಎಂಸಿ. ಹನ್ನೊಂದು 10 ಎಸ್ ಕಲಂದರ್ನ ಆಗಮನ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್. 10-11ರಲ್ಲಿ 11-10ರಲ್ಲಿ ಪಂದ್ಯ. ಹನ್ನೊಂದು 10ರಲ್ಲಿದೆ. ಸೂಪರ್ ಟೇಕಲ್ ಆರಂಭ. ದಯಾ ಜಾಂಟಿ. ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ. The last 5 minutes of full time. Last 5 minutes of full time.
Last 5 minutes of full time. One plus two, total 3 point added. 17-11. 17-11. Kalandar. 18-11 in favor of Sri Vishnu. ಪ್ರಸಾದನ ಕುಲ್ಲಡು 18-11 in favor of Sri Vishnu Kuladapare. Sri Vishnu Kuladapare 18-11 on NMC. ಆಡುವ ಅಂಗಲದಲ್ಲಿ ನೋಡಿ ರೈಟ್ ಸೇವ್ ಆನ್ ಪಾಯಿಂಟ್. ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ. ಕೊನೆಯ 3 ನಿಮಿಷಗಳಿರುವಾಗ 18-12ರಲ್ಲಿ ಎನ್ಎಂಸಿ ಅವಕಾಶವಿದೆ. ಬೋನಸ್ ಈ ಹೊತ್ತಿನಲ್ಲಿ ಬೋನಸ್ ಕೊಟ್ಟದ್ದು 13-18. ಬಿಡಲಾರೆ ದಯಾನಾಯಕನ ದಯಾ ಜೂನಿಯರ್ ದಯಾ. ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ. The last 2 minutes of full time. ಅಂಕಪಟ್ಟಿಯಲ್ಲಿ ಆಹಾ ಕಾವೇರುತ್ತಿರುವಂತಹ ಅಂಕಪಟ್ಟಿಗಳು. 19-14. It's 19-14. Rashid Banari. ಟಚ್ ಬ್ಲಾಕ್ ಆಗಿದೆ. ರಶೀದ್ ಬನಾರಿಯನ್ನು ನೋಡಿಕೊಳ್ತಾ ಇದ್ದೇವೆ ನೋಡಿ. ಆಹಾ
15-19 ಕೊನೆ 1 ನಿಮಿಷದ ವೇಳೆ ಕೊನೆ 1 ನಿಮಿಷ ಈ ಸಂಪೂರ್ಣ ಬಂಧುಗಳೇ, ಈ ಕಬಡ್ಡಿಯ ಸಂಪೂರ್ಣ ಜವಾಬ್ದಾರಿ ಇದ್ದದ್ದು ನಮ್ಮ ಎಲ್ಲ ರೀತಿಯ ಪಂದ್ಯಾಕೂಟಗಳಲ್ಲಿ ಕೂಡ, ಆಯುಧ ಪೂಜೆ ಪಂದ್ಯಾಕೂಟಗಳಲ್ಲಿ ಸಂಪೂರ್ಣ ಎಕೆ ಪ್ರಸಾದ್ ಅವರಿಗೆ ಜೋರಾದ ಕೈ ಚಪ್ಪಾಳೆ. ಮಗದೊಮ್ಮೆ ಎಕೆ ಪ್ರಸಾದ್ ಸಂಪೂರ್ಣವಾಗಿರುವಂತ ಸೈಲೆಂಟ್ ಪ್ಲೀಸ್, ಸೈಲೆಂಟ್ ಪ್ಲೀಸ್. 17-19 ಸೈಲೆಂಟ್ ಸೈಲೆಂಟ್. 19 ಈಚ್ 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 19 ಈಚ್ 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 19 ಈಚ್ ಈಚ್. ಸಂಪೂರ್ಣವಾಗಿರುವಂತಹ ಕಬಡ್ಡಿ ಪಂದ್ಯ ರೋಮಾಂಚನಗೊಳ್ಳಬೇಕಾದರೆ ಈ ಕಾಣದ ಕೈಗಳ ಜೊತೆ ಸಂಪೂರ್ಣವಾಗಿರುವಂತಹ ಬೆಂಬಲವನ್ನು ಕೊಡ್ತಾ ಬಂದಿದ್ದು ಬೇರೆ ಯಾರಲ್ಲ, ಎಕೆ ಪ್ರಸಾದ್ ರವರಿಗೆ ಮಗದೊಮ್ಮೆ ಜೋರಾದ ಕೈ ಚಪ್ಪಾಳೆ ನಡಬೇಕಾಗಿ ಹೇಳಿಕೊಳ್ತಾ ಇದ್ದೇನೆ. ಒಂದು ಜೋರಾದ ಕೈ ಚಪ್ಪಾಳೆಯನ್ನು ಎಕೆ ಪ್ರಸಾದ್ ಅವರಿಗೆ ನಾವು ಸಲ್ಲಿಸಬೇಕಾಗಿದೆ. ಹಾದಿಯಲ್ಲಿ ದಾಟಿರುವಂತಹ ಈ ಮೊದಲು ಯಾರು ರೈಡ್ ಸರ್? ಟಾಸ್ ಕುಲದ ಪಾರೆ. ಎಸ್, ಮೊದಲಿದೆಯೇ ಕಲಂದರ್. ಎಸ್, ಕಲಂದರ್ನ ಆಗಮನಗೊಂಡಾಗಿದೆ. ಕಲಂದರ್ನ ಆಗಮನ ಬೋನಸ್ +1. ರಾಕೇಶ್ ಎನ್ಎಂಸಿ ಕಡೆಯಿಂದ ವರುಣ್ ಶ್ರೀ ವಿಷ್ಣು ಕಡೆಯಿಂದ ವರುಣ್ Next, Harsha. Yes, the point. Three, two.
ನಾರಾಯಣ ಶಾಮಿಯನ್ನ ದವೆ ಮಾಡಿ ಬರ್ಬೇಕು, ಆದಷ್ಟು ಬೇಗ ನಾರಾಯಣನ. ರತನ್ ಭಟ್ಕಳ, ರತನ್ NMC ಕಡೆಯಿಂದ 4-2-3-4. ಕಿರಣ ಅಂಕಪಟ್ಟಿಯಲ್ಲಿ 4-3. Wait. Yes, next. John D. Scoreboard. John D. Raidenali. 5-5. Wait. Last raid. Sri Vishnu, last raid. ಅವಕಾಶವಿದೆ. Last name. ಕಸಿ ಪಂದ್ಯಾಕೂಟವನ್ನು ಶ್ರೀ ವಿಷ್ಣುಗುಳದ ಬಾರೆ ವಿಜಯಶಾಲಿಯಾಗಿ ಭಾಗವಹಿಸಿದ ಎರಡು ತಂಡಗಳಿಗೆ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ.